ಬಿಎಸ್ ಯಡಿಯೂರಪ್ಪ ರಾಜೀನಾಮೆಯ ಬಗ್ಗೆ ಮಾಜಿ ಸಚಿವ ಆಂಜನೇಯ ಅವರು ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿ ಸರ್ಕಾರ ವಾಮಮಾರ್ಗದಿಂದ ಬಂದಿದ್ದು, ಜನಾದೇಶದಿಂದ ಬಂದಿತ್ತು ಅಲ್ಲ. ಶಾಸಕರನ್ನ ಖರೀದಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿತ್ತು. ಪ್ರಜಾಸತ್ತಾತ್ಮಕವಾಗಿ ರೂಪುಗೊಂಡ ಸರ್ಕಾರ ಕೂಡ ಅಲ್ಲ. ಕಾಂಗ್ರೆಸ್ ಜೆಡಿಎಸ್ನಿಂದ ಶಾಸಕರನ್ನ ಖರೀದಿ ಮಾಡಿ ಜನಸ್ನೇಹಿ ಸರ್ಕಾರ ಅಂದ್ರು. ಇದು ಜನಸ್ನೇಹಿ ಸರ್ಕಾರ ಅಲ್ಲ, ಜನ ವಿರೋಧಿ ಸರ್ಕಾರ ಎಂದ್ರು. ಇದೀಗ ಸಿಎಂ ಬದಲಾಗಿದ್ದಾರೆ. ಆದರೆ ಉತ್ತಮ ಜನಪ್ರತಿನಿಧಿ ಬರ್ತಾರೆ ಎಂಬ ವಿಶ್ವಾಸ ನಮಗಿಲ್ಲ. 17 ಮಂದಿ ಶಾಸಕರಿಂದ ಯಡಿಯೂರಪ್ಪ ಸಿಎಂ ಆಗಿದ್ದು, ಅವರು ಕಾಂಗ್ರೆಸ್ಗೆ ದ್ರೋಹ ಮಾಡಿ ಹೋದವರು. ಅವರಿಗೆ ಒಳ್ಳೆಯದಾಗಬಾರದು ಅನ್ನೋದೇ ನಮ್ಮ ಮಾತು ಎಂದರು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸೋಲುತ್ತದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಿ ಆಗ್ತಾರೆ ಎಂದು ಭವಿಷ್ಯವನ್ನ ನುಡಿದರು. ಸರ್ಕಾರನೇ ಒಂದು ವಾಮ ಮಾರ್ಗದಲ್ಲಿ ಬಂದಿತ್ತು, ಜನಾದೇಶದಿಂದ ಬಂದಿದ್ದಲ್ಲ. ಪ್ರಜಾಸತ್ತಾತ್ಮಕವಾಗಿ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಗೌರ್ಮೆಂಟು ಕೂಡ ಅಲ್ಲ. ಕಾಂಗ್ರೆಸ್ನಿಂದ JDSನಿಂದ ಜನಪ್ರತಿನಿಧಿಗಳನ್ನು ಖರೀದಿ ಮಾಡಿಕೊಂಡು ಅವರು ಸರ್ಕಾರವನ್ನು ರಚನೆ ಮಾಡಿದರು. 2 ವರ್ಷ ಜನಸ್ನೇಹಿ ಸರ್ಕಾರ ಅಂತಾರೆ. ಜನಸ್ನೇಹಿ ಸರ್ಕಾರ ಅಲ್ಲ, ಇದು ಜನ ವಿರೋಧಿ ಸರ್ಕಾರ. ಅವರ ಆಡಳಿತ ಅಂತ್ಯ ಆಗಿದೆ. ಮತ್ತೊಬ್ಬರು ಬರ್ತಾರೆ, ಅವರು ಕೂಡ ಅವರನ್ನು ಉತ್ತಮವಾದಂಥ ಪ್ರತಿನಿಧಿ ಬರ್ತಾರಂತ ನಮಗೆ ನಿರೀಕ್ಷೆ ಇಲ್ಲ. 17 ಜನ ಹೋಗಿದ್ದಾರೆ. 17 ಜನರಿಂದಲೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. 17 ಜನರ ಬಗ್ಗೆ ಏನು ಮಾಡ್ತಾರೋ ನೋಡಬೇಕು ಮುಂದಿನ ದಿನಗಳಲ್ಲಿ. ನಾವು ಅವ್ರನ್ನ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ನಾವು ಹೇಳಲ್ಲ. ಅದು ಆಂತರಿಕ ವಿಚಾರ. ಯಾವ ಒಂದು ಪಕ್ಷಕ್ಕೆ ಅವರು ದ್ರೋಹ ಮಾಡಿ ಹೋಗಿದಾರಲ್ಲ, ಅವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸೂರ್ಯಚಂದ್ರ ಇರೋರಿಗೆ ಅಷ್ಟು ಆಯಸ್ಸಿದೆ ಯಾರಿಗಾರ. ಸೂರ್ಯಚಂದ್ರ ಇರೋವರೆಗೆ ನೋಡಿ, ಮುಂದಿನ 23ನೇ ಸಾಲಿನಲ್ಲಿ ನಡೀತಕ್ಕಂಥ ಅಸೆಂಬ್ಲಿಯಲ್ಲಿ BJP ಸೋಲೋದು ಖಚಿತ, ಕಾಂಗ್ರೆಸ್ ಗೆಲ್ಲೋದು ಖಚಿತ. 24ರಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಅಂತ್ಯ ಆಗೋದು ನಿಶ್ಚಿತ. ಮತ್ತು ಹೊಸ ಗಾಳಿ ಬೀಸುತ್ತೆ. ಪ್ರಧಾನಿಯಾಗಿ ನಮ್ಮ ರಾಹುಲ್ ಗಾಂಧಿಯವರೇ ಆಗ್ತಾರೆ. ಕಾಂಗ್ರೆಸ್ಸೇ ಬರುತ್ತೆ. ದೇಶದಲ್ಲಿ ಕಾಯ್ತಾ ಇದ್ದಾರೆ ಎಲ್ಲ ಜನನೂ ಕೂಡ.